ಎಲ್ಲರಿಗೂ ನಮ್ಮ ಪ್ರೀತಿಯ ನಮಸ್ತೆ, ಶುಭ ಸುಪ್ರಭಾತಂ. ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ಕಂಪ್ಲೀಟ್ ಆಗಿ ಒಂದು ಸಂಪ್ರದಾಯಬದ್ಧ ಹಳ್ಳಿ ಜೀವನ ಹೇಗಿರ್ತದೆ ಎನ್ನುವುದನ್ನು ತೋರಿಸ್ಲಿಕ್ಕಿದ್ದೆ. ಫ್ರೈಡೆ ಕೂಡ ಆದ ಕಾರಣ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ನಾವು ಈ ರೀತಿಯಾಗಿ ಒಂದು ಇರುವ ಅಂತ. ಹಾಗೆ ಸಂಪ್ರದಾಯಬದ್ಧವಾದಂತಹ ಹಳ್ಳಿ ಜೀವನ ಹೇಗಿರ್ತದೆ ಅಂತ ನೋಡ್ಬೇಕು. ಒಂದು ಕಂಪ್ಲೀಟ್ ಆಗಿ ಎಂಡ್ ವರೆಗೆ ನೋಡಿ, ಮಿಸ್ ಮಾಡದೆ. ಫ್ರೆಂಡ್ಸ್, ಈ ವಿಡಿಯೋ ಉಂಟಲ್ಲ, ನಿಮಗೆ ಫುಲ್ ನಾನು ಇದರಲ್ಲಿ ಹಾಕಲಿಲ್ಲ. ಇದರಲ್ಲಿ ಅದರದ್ದು ಕ್ಲಿಪ್ಸ್ ಮಾತ್ರ ಹಾಕಿದ್ದೇನೆ. ತುಂಬ ಇಂಟ್ರೆಸ್ಟಿಂಗ್, ತುಂಬ ಎಂಟರ್ಟೈನ್ಮೆಂಟ್ ಮತ್ತು ತುಂಬ ಒಂದು ಒಳ್ಳೆ ವಿಷಯಗಳನ್ನು ಒಳಗೊಂಡಂತಹ ಈ ವಿಡಿಯೋ ಸದ್ಯದಲ್ಲಿಯೇ ಬರಲಿಕ್ಕಿದೆ. ಇದು ಆ ವಿಡಿಯೋದ ಟೀಸರ್ ಆಯ್ತಾ. ಸೊ ನೋಡಿ, ಇದನ್ನು ಫುಲ್ ನೋಡಿ. ನಮ್ಮ ಬಂಗಾರನ ರಿಯಾಕ್ಷನ್ ನೋಡಿ, ಬಂಗಾರನ ರಿಯಾಕ್ಷನ್ ನೋಡಿ. ಬಂಗಾರು ಬುಕ್ಕೇನೆ ಏನಾತಂದು ಶೀರ ಸುಚ್ಚಿ ಕೂಡಲೇ ಮದಪ್ಪು ನಾನು ಇಂಚಿನ ಮದಪ್ಪಾಟಿಗೆ ಅಲ್ಲ. ಏನು ಚೂಡಿದಾರೆ ಮಾಡೋದು ಹೊರಡತ್ತೆ ನಮ್ಗೆ. ನೋಡಿ, ನಮ್ಮ ಬಂಟಿಗೆ ಗುರ್ತ ಸಿಕ್ಕಿದೆ ನೋಡಿ. ಹಾಯ್ ಬಾಯ್. ಸ್ವಲ್ಪ ತರಕಾರಿ ಎಲ್ಲ ಆಗ್ಬೇಕು, ಹಾಗೆ ಹೋಗ್ತಾ ಇದ್ದೇನೆ. ಏನು ಸಿಗ್ತದೆ ನೋಡುವ. ನಮ್ಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಏನು ಸೊಪ್ಪು ತರಕಾರಿ ನಮ್ಮ ತೋಟದಲ್ಲಿ ಸಿಗ್ತದೆ ಅಂತ ನೋಡುವ. ಇನ್ನು ಈ ಎಲೆಯನ್ನು ಹಸುವಿಗೆ ಕೊಟ್ಟು ಬುದ್ಧಿವಂತಿದ್ದಾಳೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಇನ್ನಷ್ಟು ಜನರಿಗೆ ಸಿಗೋ ಹಾಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಹಾಕಿದ ತಕ್ಷಣ ತಿಳಿಲಿಕ್ಕೆ ಒಂದು ಬೆಲ್ ಐಕನ್ ಇದೆ ಅಲ್ಲಿ, ಅದನ್ನು ಪ್ರೆಸ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಗೊತ್ತಾಗ್ತದೆ. ಸೊ ಇದಿಷ್ಟು ಮಾಡಿದರೆ ತುಂಬ ಥ್ಯಾಂಕ್ಸ್. ಹಾಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಟೀಸರ್ ವಿಡಿಯೋ ನಿಮಗೆ ತುಂಬ ಲೈಕ್ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ. ನೆಕ್ಸ್ಟ್ ಅದೊಂದು ಸ್ವಲ್ಪ ಎಡಿಟಿಂಗ್ ಪ್ರೋಸೆಸ್ ಎಲ್ಲ ಆಗ್ತಾ ಉಂಟು. ಇಲ್ಲಾಂದರೆ ನಾನು ಅದನ್ನು ಸೇಮ್ ಡೇ ಹಾಕಬೇಕು ಅಂತ ಇದೆ, ಅಂದರೆ ವ್ಲಾಗ್ನ ಟೈಪೇ ಅಪ್ಲೋಡ್ ಮಾಡಬೇಕು ಅಂತ ಇದೆ. ಬಟ್ ಸ್ವಲ್ಪ ಅದಕ್ಕೆ ಕೆಲಸ ಜಾಸ್ತಿ ಇರುವ ಕಾರಣ ಅದರ ಟೀಸರ್ ಮಾತ್ರ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಮ ತುಂಬ 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 ಅಮೂಲ್ಯವಾದಂತಹ ಸಪೋರ್ಟ್ನ ಎಕ್ಸ್ಪೆಕ್ಟೇಷನಲ್ಲಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. ಇಲ್ಲಿ ನೋಡಿ, ನಮ್ಮ ಕಿಟ್ಟನೊಂದು ಉಪದ್ರ ನೋಡಿ ನನಗೆ. ಬಲ ಬಲ ಪಾತೆ ರಟ್ಬೇಡ, ಬಲ ಇಂಚು ಪಾತೆ ನೋಡಿ ಬಣ್ಣ. ಗುಡ್ ನೈಟ್, ಗುಡ್ ನೈಟ್. ಹೇ ಗಾಯ್ಸ್, ಗುಡ್ ನೈಟ್. ನಮ್ಮ ಟೀಸರ್ ವಿಡಿಯೋ ಮತ್ತು ಮುಂಬರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ, ಬಣ್ಣ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಎಲ್ಲರಿಗೂ. ಟಂಟಣ ಟಂಟಣ ಟಂಟಣ. ಇವಳು ಮರಿ ಇಡ್ತಾಳೆ ಇನ್ನೊಂದು ತಿಂಗಳಲ್ಲಿ.